ಹೆಸರಲ್ಲೇ ಗೊತ್ತಾಗುತ್ತೆ. ರಾಜ್ ಸರ್ಜಾ ಅಂದರೆ ರಾಜು ಅಂದರೆ ಸುಂದರಾಜ್ ಫ್ಯಾಮಿಲಿ ಮತ್ತು ಸರ್ಜಾ ಫ್ಯಾಮಿಲಿ ಯಾವಾಗಲೂ ಒಂದಾಗೇ ಇರ್ತಾರೆ. ಆ್ಯಂಡ್ ಈ ಯೂಟ್ಯೂಬ್ದು ಅದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಏನಾದರೂ ಯಾರಿಗಾನ ಮಾಡಬೇಕು ಅಂತ ಟ್ರೈ ಮಾಡಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಅದು ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವತ್ತೂ ಆಗಲ್ಲ. ದಿಸ್ ಇಸ್ ಕ್ಲಿಯರ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮಗುಗೆ ಆಶೀರ್ವಾದ ಮಾಡಿ. ಆ್ಯಂಡ್ ಈ ಟೈಮಲ್ಲಿ ನಾನು ನಮ್ಮ ಅಂಕಲ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಣ್ಣನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸುಂದರಾಜ್ ಅಂಕಲ್ ಮತ್ತು ಕಂಗ್ರ್ಯಾಚುಲೇಷನ್ ಆಂಟಿ ಮತ್ತು ನಮ್ಮ ಅತ್ತಿಗೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ವಿ ಆರ್ ಹ್ಯಾಪಿ ಆ್ಯಂಡ್ ಡೇ ಬೈ ಡೇ ವಿ ಆರ್ ಟ್ರೈಂಗ್ ಟು ಗೆಟ್ ಬೆಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಬಾಟಮ್ ಲೈನ್ ಏನು ಅಂದರೆ ಮಗನ ಹೆಸರು ರಾಜ್ ಸರ್ಜಾ ಅಂತ. ಅಂದರೆ ಸಂಸ್ಕೃತದಲ್ಲಿ ಯುವರಾಜ. ಯುವರಾಜ ಅಂತ ಹೆಸರಿಟ್ಟಿರೋಲ್ಲ, ಯುವರಾಜ ಥರನೇ ಇರ್ತಾನೆ. ಬಟ್ ನೀವಿಷ್ಟು ಆಶೀರ್ವಾದ ಮಾಡಿ ಅಂತ ಕೇಳಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಸಚ್ ಅ ಸ್ಟ್ರಾಂಗ್ ಲೇಡಿ. ಈಗಲೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಯಾವಾಗಲೂ ಎಷ್ಟು ಸ್ಟ್ರಾಂಗ್ ಆಗಿರ್ತಾಳೆ. ಒಂದು ಲೇಡಿ ಎಲ್ಲಾನು ನಿಭಾಯಿಸ್ಕೊಂಡು ಒಂದು ಮಗುನು ಇಟ್ಕೊಂಡು ಸಿಂಗಲ್ ಲೇಡಿ ಈ ತರ ನಿಭಾಯಿಸ್ಬೇಕಂದ್ರೆ ಇಟ್ಸ್ ನಾಟ್ ಅ ಜೋಕ್ ಅಟ್ ಆಲ್. ಅದ್ರೂ ನನಗೆ ಆ ಕ್ವಾಲಿಟಿ ಅವಳಲ್ಲಿ ತುಂಬಾ ಇಷ್ಟ. ಆಮೇಲೆ ಮಗು ನೀವೇ ನೋಡಿದ್ರೆ ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ. ಅದ್ರ ಅಪ್ಪನ ಫೋಟೋ ನೋಡಿದ್ರೆ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಅದನ್ನ ನೋಡಕ್ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆ ಮಗು ನಗುವಲ್ಲಿ ನಾವೆಲ್ಲರೂ ನಗು ಕಾಡ್ತಾ ಇದೀವಿ. ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಥ್ಯಾಂಕ್ ಯು ಸೋ ಮಚ್. ಒಂದ್ಸಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಏನಂದರೆ ನೋಡಿ, ನಾನು ನೋಡ್ದಂಗೆ ಯಾವುದಾದ್ರು ಹಬ್ಬ, ಒಂದು ದೀಪಾವಳಿ ಇರ್ಬೋದು ಅಥವಾ ಕ್ರಿಸ್ಮಸ್ ಇರ್ಬೋದು, ರಂಜಾನ್ ಅಂದರೆ ಆ ಜಾತಿ ಅವ್ರು ಮಾತ್ರ ಬೇಕಾಯ್ತಾ ಅಂತಾರೆ. ಬಟ್ ಕೆಲವುದಿರುತ್ತೆ ಏನಂದರೆ ಇಡೀ ದೇಶ, ಇಡೀ ರಾಜ್ಯ ಕಾಯುತ್ತೆ. ಫಾರ್ ಎಕ್ಸಾಂಪಲ್ ನವೆಂಬರ್ 1 ನಾನು ಈ ದಿನಾನ ನನ್ಗೆ ಗೊತ್ತಿನಂಗೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ, ದೇಶದಲ್ಲಿ, ಸೌತ್ ಇಂಡಿಯಾ ಪ್ರತಿಯೊಬ್ಬರು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು. ಅಂತ ಒಂದು ಒಳ್ಳೆ ದಿನ. ನಾನು ನನ್ನ ತಂಗಿ ಮೇಘ್ನ ಒಂದೇ ಹೇಳೋದಕ್ಕೆ ಇಷ್ಟಪಡೋದು ಏನಂದ್ರೆ, ಈ ಪಾಪು ಬಂದು ಮಿರಾಕ್ಯುಲಸ್ ಅಂದ್ರೆ ದೇವರ ಅನುಗ್ರಹದಿಂದ ಹುಟ್ಟಿರೋ ಪಾಪು ಅಂದ. ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯ, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಅವ್ರು ಹೇಗೆ ಕರ್ನಾಟಕ ಭಾಷೆ, ನಮ್ಮ ನಾಡು, ಜನತೆ ಕೀರ್ತಿ ತಂದ್ರು, ಆ ಥರ ಖಂಡಿತವಾಗ್ಲೂ ನಮ್ಮ ರಾಜ್ ಸರ್ಜಾ ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ ಹೆಸರು ತರ್ತಾನೆ ಅನ್ನೋ ನಂಬಿಕೆ ಇದೆ. ಏನಂದ್ರೆ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಬಾಹುಬಲಿಯಲ್ಲಿ ಒಬ್ಬ ಮಹೇಂದ್ರ ಬಾಹುಬಲಿ ಇರ್ತಾನೆ, ಒಬ್ಬ ಕಟ್ಟಪ್ಪ ಇರ್ತಾನೆ. ನನ್ನ ಪ್ರಕಾರ ಇಲ್ಲಿ ಒಂದು ಬಾಹುಬಲಿ ಕರ್ನಾಟಕನೇ ಕಟ್ಟಪ್ಪ ತರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.